ಧರ್ಮಪತ್ನಿ ಹೆಸರು ಕೇಳಬಾರ್ದು ಅಂತಕ್ಕಂಥದ್ದು ಏನು ಹೇಳ್ತೀರಿ ಸರ್? ನಾವು ಯಾವುದೇ ಆಕಾಂಕ್ಷಿ ಅಲ್ಲ. ಪ್ರಥಮವಾಗಿ ನನಗೆ ಸ್ಪಷ್ಟಪಡಿಸ್ತಕ್ಕಂಥದ್ದು, ನಾನು ಆಕಾಂಕ್ಷಿ ಅಲ್ಲ, ನಾನು ಯಾರಿಗೂ ಇಲ್ಲ. ಹೆಂಗೆ ಇದೆಲ್ಲ ಪ್ರಚಾರ ಬಂದು ಗೊತ್ತಿಲ್ಲ ನನಗೆ. ನಾನು ಯಾವುದೇ ಚುನಾವಣೆಗೆ ಆಕಾಂಕ್ಷಿ ನಮ್ಮ ಮನೆಯಲ್ಲಿಲ್ಲ. ಹೋರಾಟ ಏನಿಲ್ಲ, ಸಾಮಾಜಿಕ ಜಾಲತಾಣದಲ್ಲೂ ಇಲ್ಲ. ಅದು ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು, ನಮ್ಮವರೇ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಕೋಟಿ ಇದ್ರು, ವೆಂಕಟೇಶ್ MLA ಇದ್ರು, ಗೌರಿಶಂಕರ್ ಇದ್ರು, ರಂಗನಾಥ್ ಕೂಡ ಇದ್ರು. ನನಗೆ ಆ ವಿಚಾರ ಪ್ರಸ್ತಾಪ ಮಾಡಿದ್ರು. ನಿಲ್ಲಿಸ್ಬಿಡ, ಅವರು ನಾನು ಸರ್ವೆ ಮಾಡಿಸಿದ್ರು, ನಾನು ಅವತ್ತು ಕೂಡ ಇಲ್ಲ ಅಂತ ಹೇಳಿ ಅದರಿಂದ ಪ್ರಶ್ನೆ ಉದ್ಭವ ಅಲ್ಲ ಸರ್. ಯಾಕೆ DK ಶಿವಕುಮಾರ್ ಮನೆಯವ್ರು ನಿಲ್ಲಿಸ್ಬೇಕು ಅನ್ನೋ ಒಂದು ಒತ್ತಡ ಬಂದಿದೆ? ಮಹಿಳಾ ಕೋಟದಲ್ಲಿ ನಿಲ್ಲಿಸುವಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ರು ಅಷ್ಟೇ. ಯಾವಾಗ ಸರ್ ಇದು? ಈಗಾಗಲೇ ಒಂದು 5-6 ದಿವಸ ನೀವೇ ಕೂಡ ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ತಾ ಇರ್ಬೋದು, ಪ್ರಮುಖ ಪಾತ್ರ ವಹಿಸಿದ್ರಿ. DK ಶಿವಕುಮಾರ್ ನಿಮ್ಮ ನೇತೃತ್ವದಲ್ಲೇ ಆಸ್ಪರೆಂಟ್ ಅಂದ್ರೆ ಮುದ್ದನ್ಮೇಗೌಡರಿಗೆ ನಿರಾಸೆ ಆಗುತ್ತೆ. ನಾನು ಆಸ್ಪರೆಂಟೇ ಅಲ್ಲ ಅಂದಾಗ ಮುದ್ದನ್ಮೇಗೌಡರಿಗೆ ನಿರಾಸೆ ಆಗೋ ಪ್ರಶ್ನೆ ಯಾಕೆ ಯಾರಿಗೆ ಆಗ್ಲಿ? ಇಲ್ಲಿ ಮುದ್ದನ್ಮೇಗೌಡರು ಒಬ್ಬರೇ ಇಲ್ಲ, ನಿಖಿಲ್ ರಾಜ್ ಅವರೇ, ಇನ್ನೊಬ್ರು ಹಾಲಪ್ಪ ಅವರೇ ಕೇಳ್ತಾವ್ರೆ. ಯಾರ್ಯಾರು ಕೇಳ್ತಾವ್ರೋ ಅವ್ರಿಗೆ ಯಾರಿಗೆ ಹೈಕಮಾಂಡ್ ಫೈನಲಿ ಡಿಸೈಡ್ ಮಾಡುತ್ತೋ. ನಮ್ಮ ಜಿಲ್ಲೆ ಒಳಗೆ ಸಚಿವರು ಪರಮೇಶ್ವರು ನಿರ್ಣಾಯಕವಾಗಿ ರಾಜಣ್ಣ ಅವರು ಪರಮೇಶ್ವರ್ ಮಾತನಾಡಿ ಡಿಸಿಷನ್ ತಗೊಂಡಿದ್ದಾರೆ ಹೈಕಮಾಂಡ್.